ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಬ್ಯಾಕ್ ಪ್ಯಾಕಿಂಗ್ ಮಾಡಬೇಕು ಇವಾಗ, ಬಿಕಾಸ್ ನಾವು ಸಡನ್ ಆಗಿ ಇಂಡಿಯಾಗೆ ಹೊರಡಬೇಕಾಗಿದೆ. ಇಟ್ಸ್ ಅ ಪರ್ಸನಲ್ ಎಮರ್ಜೆನ್ಸಿ. ಹೋಗ್ತೀವಿ ಆ್ಯಂಡ್ ಐ ಹೋಪ್ ಎವ್ರಿಥಿಂಗ್ ಗೋಸ್ ಫೈನ್. ಆ್ಯಂಡ್ ಲೆಟ್ಸ್ ಸಿ, ವಿಡಿಯೋ ಹಾಕೋದಕ್ಕಾದರೆ ಡೆಫಿನೆಟಾಗಿ ಕಂಟಿನ್ಯೂ ಮಾಡ್ತೀನಿ. ಅದರ್ವೈಸ್ ಸ್ವಲ್ಪ ಬ್ರೇಕ್ ಬೇಕು ಅನಿಸಿದ್ರೆ ಆ ಬ್ರೇಕ್ನ ತಗೋತೀನಿ. ಅದು ಬಿಟ್ಟರೆ ಐ ಥಿಂಕ್ ಶುರು ಮಾಡೋಣ. ಊರಿಗೆ ಹೋಗೋದು ಸಡನ್ ಡಿಸಿಷನ್ ಆಗಿತ್ತು. ಪ್ಯಾಕಿಂಗ್ ಕೂಡ ಲಾಸ್ಟ್ ಮಿನಿಟ್ ಮಾಡಬೇಕಾಯಿತು. ಇದ್ರ ಜೊತೆಗೆ ಮನೆಯಲ್ಲಿ ತರಕಾರಿ, ಫ್ರೂಟ್ಸ್, ಹಾಲು ಈ ಥರ ವಸ್ತುಗಳು ಇದ್ರೆ ವೇಸ್ಟ್ ಆಗುತ್ತೆ ಅಲ್ವಾ? ಅದನ್ನು ಸೆಕ್ಯೂರಿಟಿ ಅವ್ರಿಗೆ ಕೊಡೋದು, ಐಟಮ್ಸ್ನ ಭದ್ರವಾಗಿ ಎಲ್ಲಿಡಬೇಕು ಅದನ್ನು ಇಡೋದು, ಎಲ್ಲದನ್ನ ಕೇರ್ಫುಲ್ ಆಗಿ ಚೆಕ್ ಮಾಡಬೇಕು. ದೀಪು ಅವರು ಆದಷ್ಟು ಹೆಲ್ಪ್ ಮಾಡಿದ್ರು, ವಿಚ್ ಮೀನ್ಸ್ ಒಟ್ಟಿಗೆ ಸೇರಿ ಬೇಗ ಎಲ್ಲದನ್ನ ಮಾಡಿದ್ವಿ. ಇಟ್ ವಾಸ್ ಸ್ಟ್ರೆಸ್ಫುಲ್ ಬಟ್ ವಿ ಡಿಡ್ ಇಟ್. ನಮ್ಮ ಬಿಲ್ಡಿಂಗ್ ಹೊರಗಡೆ ಬಂದ್ವಿ. ರೆಡಿ, ಮೈ ಲ್ಯಾಪ್ಟಾಪ್ ಬ್ಯಾಗ್, ದೀಪೂಸ್ ಹ್ಯಾಂಡ್ ಬ್ಯಾಗ್, ಆ್ಯಂಡ್ ಅಲ್ಲಿ ನಮ್ಮ ಲಗೇಜ್ ಹೋಗ್ತಾ ಇದೆ. ಸೆಟ್ ಟು ಗೋ. ಸಿ ಯು. ನಮ್ಮ ಮನೆಯಿಂದ ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ 1.5 hours ಡಿಸ್ಟೆನ್ಸ್ ಅಲ್ಲಿದೆ. ಹಾಗೇನೆ ಈ ಏರ್ಪೋರ್ಟ್ಗೆ ಮೆಟ್ರೋ ಕನೆಕ್ಟಿವಿಟಿ ಕೂಡ ಇದೆ, ವಿಚ್ ಮೀನ್ಸ್ ಇಲ್ಲಿಂದ ನೀವು ನೋಡ್ತಾ ಇದ್ದೀರಲ್ಲ, ಡೈರೆಕ್ಟ್ ಆಗಿ ಮೆಟ್ರೋದಲ್ಲಿ ಇಳಿದು ಏರ್ಪೋರ್ಟ್ಗೆ ಕೂಡ ಬರ್ಬೋದು. ಫೈನಲಿ ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ಟೈಮ್ ಆಗಿರೋದು 11:50, ಆಲ್ಮೋಸ್ಟ್ 12 ಗಂಟೆ ಅಂತ ಇಟ್ಕೊಳ್ಳಿ. ಒಳಗಡೆ ಹೋಗೋಣ. ಮಿಡ್ ನೈಟ್ ಜಾಸ್ತಿ ಜನ ಟ್ರಾವೆಲ್ ಮಾಡ್ತಾರಾ ಅಂತ ಯೋಚನೆ ಮಾಡೋರಿಗೆ ಅಫ್ಕೋರ್ಸ್ ತುಂಬ ಜನ ಮಿಡ್ ನೈಟ್ ಪ್ರಿಫರ್ ಮಾಡ್ತಾರೆ, ಬಿಕಾಸ್ ಬೇರೆ ದೇಶಕ್ಕೂ ನಮ್ಮ ದೇಶಕ್ಕೂ ಟೈಮ್ ಡಿಫ್ರೆನ್ಸ್ ಇರುತ್ತಲ್ವ. ಸೊ ಅದನ್ನು ಯೋಚನೆ ಮಾಡಿ, ಟಿಕೆಟ್ ಪ್ರೈಸಸ್ನೆಲ್ಲ ಯೋಚನೆ ಮಾಡಿ ಅಫ್ಕೋರ್ಸ್ ಜನರು ಮಿಡ್ ನೈಟ್ ಟ್ರಾವೆಲ್ ಮಾಡೋದಕ್ಕೆ ಪ್ರಿಫರ್ ಮಾಡ್ತಾರೆ. ಆ್ಯಂಡ್ ಹಿಯರ್ ಗೋಸ್ ಅ ಲಗೇಜ್. ಹಾಗೆಯೇ ನಾವು ಲಾಸ್ಟ್ ಮಿನಿಟ್ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಯಾರಿಗೂ ಏನೂ ತಗೊಂಡಿರಲಿಲ್ಲ ಈ ಸತಿ. ಸೊ ಏರ್ಪೋರ್ಟಲ್ಲಿ ನಮ್ಮ ಮನೆಯವ್ರಿಗೆ ಏನಾದರೂ ಸ್ವಲ್ಪ ಚಾಕ್ಲೇಟ್ ತಗೊಳ್ಳೋಣ ಅಂತ ಸ್ಮಾಲ್ ಕ್ವಾಂಟಿಟಿನಲ್ಲಿ ಇಲ್ಲೇ ಪರ್ಚೇಸ್ ಮಾಡಿದ್ವಿ. ಇಂಡಿಯಾಗೆ ಯಾಕೆ ನಾವು ಸಡನ್ ಆಗಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಹೇಳ್ತೀನಿ. ಈ ಏರ್ಪೋರ್ಟಲ್ಲಿ ಕುತ್ಕೊಳ್ಳೋದಕ್ಕೆ ತುಂಬಾ ಜಾಗ ಇದೆ, ಆದರೆ ಅರ್ಧ ಜಾಗನ ಯಾಕೆ ಕ್ಲೋಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ತುಂಬ ರಶ್ ಇರೋದ್ರಿಂದ ಪಾಪ ಜನರು ನೆಲದಲ್ಲಿ ಕುತ್ಕೊಂಡಿದ್ದಾರೆ. ನಮ್ಮಿಬ್ಬರಿಗೆ ಪುಣ್ಯಕ್ಕೆ ಸೀಟ್ ಸಿಕ್ತು. ದೀಪೋರು ಹೋಗಿದ್ದಾರೆ ಲೌಂಜ್ ಆಕ್ಸೆಸ್ ಇದ್ರೆ ಹೋಗೋಣ ಅಂತ. ಇಲ್ಲಾಂದರೆ 2 hours ಇಲ್ಲೇ ಕುತ್ಕೋಬೇಕು ಈ ಸೀಟಿಂಗ್ ಏರಿಯಾದಲ್ಲಿ, ವಿಚ್ ಇಸ್ ಕಂಫರ್ಟೇಬಲ್. ಪಾಪ ಜನರು ಜಾಗ ಇಲ್ಲ ಅಂತ ನೆಲದಲ್ಲೆಲ್ಲ ಕೂತಿದ್ದಾರೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳೋದು, ಎಲ್ಲಿ ಹೋದರೂ ಅದೇ ಅವಸ್ಥೆ. ಅದು ಬೇರೆ ತುಂಬ ನಡೆಯೋದಕ್ಕಿತ್ತು ಇವತ್ತು. ಇನ್ಸೇನ್. ಸದ್ಯಕ್ಕೆ 3000 ಸ್ಟೆಪ್ಸ್ ಆಗಿದೆ. ಬೆಳಿಗ್ಗೆಯಿಂದ ಮನೆಯಲ್ಲೇ ಇದ್ದೆ, ಇಲ್ಲಿ ಬಂದ ಮೇಲೆ ನಡೆದಿದ್ದು ನಾನು ಇಷ್ಟೊಂದು. ಇಮ್ಯಾಜಿನ್ 3000 ಸ್ಟೆಪ್ಸ್ ಅಂದರೆ ಎಷ್ಟು ನಡೆದಿರಬೇಕು, ಎಷ್ಟು ಯಾವ ಮೂಲೆಯಿಂದ ಯಾವ ಮೂಲೆಗೆ ಬಂದಿರಬೇಕು. ಎನಿವೇಸ್, ಟೈಮ್ ಆಗಿರೋದು 1:15 ಅಲ್ಲ 1:15. ಇನ್ನು ಸಾರಿ, ಟೈಮ್ ಆಗಿರೋದು 1:15. 3:15 ನಮ್ಮ ಫ್ಲೈಟ್. ನೀವು ಯೋಚನೆ ಮಾಡ್ತಾ ಇರುವಂತಹ ಪ್ರತಿಯೊಂದು ಪ್ರಶ್ನೆಗೆ ಕೆಲವೊಂದು ಡೀಟೇಲ್ಸ್ ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಬಟ್ ಅದಕ್ಕೂ ಮುಂಚೆ ಐ ವಾಂಟ್ ಟು ಶೋ ಯು ಮೈ ಸ್ಕಿನ್ ಕೇರ್ ರೂಟೀನ್. CGM ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಮುಖನ ಕ್ಲೆನ್ಸ್ ಮಾಡೋದು, ಆಮೇಲೆ ಟೋನರ್ ಹಚ್ಚೋದು, ಆಮೇಲೆ ಮಾಯಿಶ್ಚರೈಸರ್ ಹಚ್ಚೋದು. ಸೊ ನಾನು ಏನು ಮಾಡ್ತೀನಿ ಅಂದರೆ ಕ್ಲೆನ್ಸಿಂಗ್ ಮಾಡ್ತೀನಿ, ಅದಾದಮೇಲೆ ಟೋನರ್ನ ಹಚ್ತೀನಿ, ಆ್ಯಂಡ್ ದೆನ್ ಐ ಹ್ಯಾವ್ ದಿಸ್ ಡೇ ಕ್ರೀಮ್ ಸ್ವಿಸ್ ಬ್ಯೂಟಿ ಅವ್ರದ್ದು, ಅದನ್ನು ಹಚ್ತೀನಿ. ಅದಾದಮೇಲೆ ಸನ್ಸ್ಕ್ರೀನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಟೋನರ್ನ ಹಚ್ಚೋಣ. ಜಸ್ಟ್ ಡ್ಯಾಬ್ ಇಟ್ ಟು ಯೋರ್ ಫೇಸ್. ಮಾಯಿಶ್ಚರೈಸರ್ ಆಬ್ವಿಯಸ್ಲಿ ನನ್ನ ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ತಗೋತೀನಿ. ನೆಕ್ಸ್ಟ್ ಸ್ಟೆಪ್ ಏನ್ ಬರುತ್ತೆ, ಮುಖ ಗ್ಲೋ ಆಗಬೇಕು. ಡ್ರೈ ಸ್ಕಿನ್ ಇರೋರಿಗೆ ಇನ್ನಷ್ಟು ಗ್ಲೋ ಬರಬೇಕು ಅಂದ್ರೆ ಸಿರಮ್ ಹಚ್ಚಬೇಕು. ಅದಾದ್ಮೇಲೆ ಸನ್ಸ್ಕ್ರೀನ್. ಈ 2 ಪ್ರಾಡಕ್ಟ್ಸ್ ನಾನು ಸಪರೇಟ್ ಆಗಿ ಹಚ್ಕೋತಾ ಇದ್ದೆ. ಬಟ್ ದೆನ್ ಐ ಗಾಟ್ ದಿಸ್. ಮಾಮಾ ಅರ್ತ್ ಅವರು ಇದನ್ನ ಕಳಿಸ್ಕೊಟ್ರು. ದಿಸ್ ಇಸ್ ದೇರ್ ಅಲೋವೆರಾ ಸನ್ಸ್ಕ್ರೀನ್ ಫೇಸ್ ಸಿರಮ್. ಇದು ಈ ತರದ ಒಂದು ಬಾಕ್ಸಲ್ಲಿ ಬರುತ್ತೆ. ಪ್ರೆಸರ್ ಕೂಡ ಇದೆ ಆ್ಯಂಡ್ ಅ ಸ್ಮಾಲ್ ಬಾಟಲ್. ಸ್ವಲ್ಪ ಶೇಕ್ ಮಾಡ್ತೀನಿ. ಓಕೆ, ನಾವ್ ಇಟ್ ಇಸ್ ರೆಡಿ ಟು ಯೂಸ್. ಇದನ್ನ ಏನು ಮಾಡಬೇಕು, ಪ್ರೆಸ್ ಮಾಡಿದ್ರೆ ಇದರಲ್ಲಿ ಫೇಸ್ಗೆ ಬೇಕಾಗಿರುವಂಥ ಸಿರಮ್ ಕೂಡ ಇದೆ, ಅದ್ರ ಜೊತೆಗೆ ಸನ್ಸ್ಕ್ರೀನ್ ಕೂಡ ಇದೆ. ಜಸ್ಟ್ ಕಪಲ್ ಆಫ್ ಡ್ರಾಪ್ಸ್ ಆ್ಯಂಡ್ ಗುಡ್ ಟು ಗೋ. ನೆನಪಿರಲಿ, ಯಾವತ್ತೂ ಸನ್ಸ್ಕ್ರೀನ್ನ ಮಾಯಿಶ್ಚರೈಸರ್ ಮೇಲೆ ಹಾಕಿ, ಬಿಕಾಸ್ ಅದು ನಿಮ್ಮ ಲಾಸ್ಟ್ ಲೇಯರ್ ಆಗಿರಬೇಕು. ಆ್ಯಂಡ್ ಹೊರಗಡೆ ಹೋಗೋ 20 minutes ಮುಂಚೆ ಹಾಕಿ. ವಾವ್, smells so good and light and refreshing.
ಒಂದು ಮಾಮಾಅರ್ತ್ ಅಲೋವೆರಾ ಸನ್ಸ್ಕ್ರೀನ್ ಫೇಸ್ ಸಿರಮ್ ಅಲ್ಲಿ ಅಲೋವೆರಾ ಅಂಡ್ ಅಶ್ವಗಂಧ ಇದೆ, ವಿಚ್ ಮೀನ್ಸ್ ಇಟ್ ಇಸ್ ಫ್ರೀ ಫ್ರಮ್ ಹಾರ್ಮ್ಫುಲ್ ಕೆಮಿಕಲ್ಸ್ ಇನ್ ಆಲ್ ನ್ಯಾಚುರಲ್ ಪ್ರಾಡಕ್ಟ್ಸ್. ನನ್ನ ಕೂಪನ್ ಕೋಡ್ ವೀಕ್ಷಿತಾ 2021 ಅಂತ ಯೂಸ್ ಮಾಡಿದ್ರೆ ನಿಮಗೆ ಫ್ಲಾಟ್ 20% ಆಫರ್ ಕೂಡ ಸಿಗುತ್ತೆ. ಈ ಒಂದು ಪ್ರಾಡಕ್ಟ್ ಮಾಮಾಅರ್ತ್ ವೆಬ್ಸೈಟ್ ಅದ್ರ ಜೊತೆಗೆ ಅಮೆಜಾನ್, ನೈಕಾ, ಪರ್ಪಲ್ ಈ ಒಂದು ಪ್ಲಾಟ್ಫಾರ್ಮ್ಸ್ ಅಲ್ಲೂ ಕೂಡ ಪರ್ಚೇಸ್ ಮಾಡಬಹುದು. ನೆನಪಲ್ಲಿ ಪ್ರತಿ ಸತಿ ನೀವು ಒಂದು ಮಾಮಾಅರ್ತ್ ಪ್ರಾಡಕ್ಟ್ ನ ಶಾಪ್ ಮಾಡಬೇಕಾದ್ರೆ ನಿಮ್ಮ ಒಂದು ಆರ್ಡರ್ ನ ಅವರೊಂದು ಟ್ರೀಗೆ ಲಿಂಕ್ ಮಾಡ್ತಾರೆ, ವಿಚ್ ಮೀನ್ಸ್ ನಿಮ್ಮ ಹೆಸರಲ್ಲಿ ಒಂದು ಪ್ಲಾನ್ ಕೂಡ ಬೆಳೆಯುತ್ತೆ. ಇಟ್ಸ್ ಅ ಪ್ಲಾಸ್ಟಿಕ್ ಫ್ರೀ ಬ್ರ್ಯಾಂಡ್. ಬೆಳಿಗ್ಗೆ ಟೈಮ್ ಆಗಿರೋದು ಆಲ್ಮೋಸ್ಟ್ 10 ಗಂಟೆ. ಏರ್ಪೋರ್ಟಿಂದ ಇಳಿದಿದ್ದಾಯಿತು, ನಮ್ಮ ಬ್ಯಾಗ್ನ ಕಲೆಕ್ಟ್ ಮಾಡಿದ್ದಾಯಿತು. ಕೋವಿಡ್ ಆದಮೇಲೆ ಫಸ್ಟ್ ಟೈಮ್ ನಾವು ಟ್ರಾವೆಲ್ ಮಾಡ್ತಾ ಇರೋದಲ್ಲ, ಸೊ ತುಂಬ ಕ್ರೌಡ್ ಇರುತ್ತಲ್ಲ, ತುಂಬ ವೇಟಿಂಗ್ ಎಲ್ಲ ಇರುತ್ತೆ. ಇನ್ನೇನು ನಮ್ಮ ಮನೆಯವ್ರು ಬಂದಿದ್ದಾರೆ, ಸೊ ಹೊರಡೋದು. ಹೊರಗಡೆ ಬರಬೇಕಾದ್ರೆ ಎಷ್ಟೋ ಜನ ತಮ್ಮ ರಿಲೇಟಿವ್ಸ್ ಅಥವಾ ಪ್ರೊಫೆಷ್ನಲ್ ವರ್ಕ್ ಮೇಲೆ ಇನ್ನೊಬ್ಬರನ್ನ ವಿಸಿಟ್ ಮಾಡೋದಕ್ಕೆ ಬಂದಿರೋರು ಇದ್ದರು. ವೆದರ್ ಎಷ್ಟೊಂದು ಬದಲಾಗುತ್ತಲ್ಲ. ಹೋದ್ಸತಿ ನಾವು ಬಂದಿರೋ ಜಾನ್ವರಿನಲ್ಲಿ, ಆ ಟೈಮ್ನಲ್ಲಿ ಬಂದಾಗ ದುಬೈ, ಅಬುದಾಬಿನಲ್ಲಿ ಫುಲ್ ಚಳಿ, ಇಲ್ಲಿ ಸೆಕೆ ಆಯಿತು ಬಂದಿದ ತಕ್ಷಣ. ಇವಾಗ ಅಲ್ಲಿ ಹಗಲಲ್ಲಿ ಫುಲ್ ಬಿಸಿ ತಾಪ ಗಾಳಿ ಅಲ್ಲ. ಸೊ ನಾವು ಇಲ್ಲಿ ಬಂದು ಲ್ಯಾಂಡ್ ಆಗಬೇಕಾದ್ರೆ ಇವಾಗ ನನಗೆ ತುಂಬ ಕೂಲ್ ಅಂತ ಅನ್ನಿಸ್ತಾ ಇದೆ. ವಾಹ್, ಏನು ವೆದರಪ್ಪ, ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಅಯ್ಯೋ, ನಿಮ್ಮ ಹತ್ರ ಮಾತಾಡ್ತಾ ನನ್ನ ಬ್ಯಾಗ್ ಎಲ್ಲೆಲ್ಲೋ ಹೋಯ್ತು. ಎಲ್ಲ ವೇಟಿಂಗಲ್ಲಿದ್ದಾರೆ. ಎಷ್ಟು ಸಮಯ ಆದಮೇಲೆ ಬರ್ತಾ ಇದ್ದೀವಲ್ಲ, ಸೊ ನಮ್ಮೂರು. ಬನ್ನಿ ಬನ್ನಿ ಬಂಗಾರ, ನಮ್ಮ ಬ್ಯಾಗ್. ಬದಲಾಗಿದ್ದೀರಾ? ಅಯ್ಯೋ ಹೌದು. ನಮ್ಮನ್ನ ಪಿಕಪ್ ಮಾಡೋದಕ್ಕೆ ಮಾಮ ಹಾಗೇನೆ ಅಪ್ಪಾಜಿ ಬಂದಿದ್ರು. ಟು ಬಿ ಆನೆಸ್ಟ್, ನಮ್ಮ ಫ್ಯಾಮಿಲಿನಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ನಾವು ಬರ್ತಾ ಇದ್ದೀವಿ ಅಂತ. ಹಿಂದಿನ ದಿನಾನೇ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ. ಅವ್ರಿಗೂ ಸರ್ಪ್ರೈಸ್ ಆಗಿತ್ತು ಇದು. ಬಟ್ ನಮಗೆ ಪರ್ಸ್ನಲ್ ಕಮಿಟ್ಮೆಂಟ್ ಇತ್ತು, ಎಮರ್ಜೆನ್ಸಿ ವರ್ಕ್ ಇತ್ತು, ಆ್ಯಂಡ್ ದಿಸ್ ವಾಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಬರಲೇಬೇಕಿತ್ತು, ವಿಚ್ ಮೀನ್ಸ್ ಇಂಥ ಒಂದು ಎಮರ್ಜೆನ್ಸೀಸಲ್ಲಿ ಯಾವುದನ್ನು ಪ್ರಯಾರಿಟಿ ಮಾಡಬೇಕು, ಹೋಗಲೇಬೇಕಾ ಬೇಡವಾ ಅನ್ನೋ ಡಿಸಿಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಆ್ಯಂಡ್ ವಿ ಡೆಫಿನೆಟ್ಲಿ ಚೋಸ್ ಟು ಕಮ್ ಟು ಇಂಡಿಯಾ. ಆನ್ ದ ವೇ ಹೋಗ್ತಾ ನಮ್ಮ ಬ್ಯೂಟಿಫುಲ್ ಬೆಂಗಳೂರು ವಾತಾವರಣನ ಎಂಜಾಯ್ ಮಾಡೋದ್ರ ಜೊತೆಗೆ ಅಲ್ಲಲ್ಲಿ ಈ ಥರ ಗಾಡಿಗಳಲ್ಲಿ ಜೋಳ ಮಾರೋದು, ಹಾಗೆಯೇ ಎಳ್ನೀರು ಕೂಡ ಸಿಕ್ತು. ಇದನ್ನು ತಗೊಂಡ್ವಿ. ಜೋಳ ತಗೊಂಡ್ವಿ, ಎಳ್ನೀರು ಕುಡಿದ್ವಿ. ಡಿಹೈಡ್ರೇಟ್ ಆಗಿದೆಯಲ್ಲ ಬಾಡಿ, ಸೊ ಬೇಕಲ್ವಾ. ಫೀಲಿಂಗ್ ಗುಡ್. ಇನ್ನು ತುಂಬ ಟೈಮ್ ಇದೆ ಮನೆ ತಲುಪೋದಕ್ಕೆ. ಹೆಡೇಕ್. ಸೊ ಫ್ರೆಶನ್ ಅಪ್ ಆಗಿ ಊಟ ಮಾಡಿ. ನಮ್ಮಿಬ್ಬರಿಗೆ ಫ್ರೂಟ್ಸ್ ತುಂಬಾ ಇಷ್ಟ ಅಂತ ಇಲ್ಲಪ್ಪಾಜಿ ಫ್ರೆಶ್ ಸೀಸನಲ್ ಫ್ರೂಟ್ಸ್ನ ತಗೋತಾ ಇದ್ದಾರೆ. ಹಾಗೆಯೇ ಮನೆಗೆ ರೀಚ್ ಆದಾಗ ತಾತ ನಮಗೋಸ್ಕರ ವೇಟ್ ಮಾಡ್ತಾ ಇದ್ರು. ಖುಷಿನಾ? ಖುಷಿನಾ? ಖುಷಿನಾ ಅಲ್ವಾ? ಖುಷಿ ಅಂತ ಕೇಳ್ತೀಯಲ್ಲ. ಬಿಸಿ ಕುಡಿ. ಶುಗರ್ ಜಾಸ್ತಿ ಮಾಡಿದ್ವಿ, ಸ್ವಲ್ಪ ಕಮ್ಮಿ ಮಾಡೋಣ. ನಮಸ್ಕಾರ ಅನ್ನಿ. ನಮಸ್ಕಾರ. ನಮಸ್ಕಾರ. ಅವ್ರಿಗೆ ನಾವು ಬರ್ತಾ ಇರೋ ಹಿಂದಿನ ದಿನ ತಿಳಿಸಿದ್ರು ನಾವು ಬರ್ತಾ ಇದ್ದೀವಿ ಅಂತ. ಅವ್ರಿಗೆ ಫುಲ್ ಖುಷಿ. ಹೌದಾ, ಬರಲಿ, ಹಂಗೆ ನೋಡಬೇಕು ಅಂತ ಆಸೆ ಆಗೈತೆ ನನಗೆ ಅವ್ರನ್ನ ಅಂತ ಅಂದರು. ಬಂದಿದ ತಕ್ಷಣ ಹಿಂಗೆ ಮಾಡಿ ಮುತ್ತು ಕೊಡೋದು. ಸಂಜೆನೂ ನಾನು ನಿದ್ದೆಯಿಂದ ಎದ್ದು ಬಂದೆ, ಹಿಂಗೆ ಮಾಡಿ ಹಿಂಗೆ ಅಂತ ಅಯ್ಯೋ ಅಂತ ಮುತ್ತು ಕೊಟ್ಟರು. ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ದುಬೈ ತವ ತುಂಬ ಸೆಕೆ, ತಡ್ಕೊಳಕ್ಕಾಗಕ್ಕಿಲ್ಲ. ಬಿಸಿ ಗಾಳಿ. ರಾತ್ರಿ 9 ಗಂಟೆ ತನಕನೂ ಸೆಕೆ. ಫ್ಯಾನ್ ಹಾಕೇ ಇರಬೇಕು. ಫ್ಯಾನ್ ಇಲ್ಲ, AC. AC ಅಂದರೆ ಅದು ಅದೇ ನಮ್ಮ ಮೈಸೂರು ರೂಮ್ ತವ ಐತಲ್ಲ, ಚಳಿ ಆಗೋದು ಆ ಥರದ್ದು ಎಲ್ಲ ರೂಮ್ಗೆ. ಒಂದೇ ಸಲ ಅದು ಫ್ಯಾನ್ ಇಲ್ಲ. ಇಲ್ಲಿ ಚಳಿ ಆಯ್ತಾ? ಇಲ್ಲಿ ಚಳಿ ಇಲ್ಲಪ್ಪ, ಒಂದೇ ಲೆವೆಲ್.
ನಮ್ಮ ಊರಕ್ಕೆ ನಿಮ್ಮೂರಲ್ಲೂ ಸೆಕೆ ನೀವು ಹೋಗಿದ್ರ ನಮ್ಮೂರಿಗೆ? ಹೋಗಿಲ್ಲ. ಆಗ ಹೋಗಿದ್ದು ನೀವು ಅಲ್ಲವ, ಅಲ್ಲಿ ಹೆಚ್ಚಿಗೆ ಹೋಗಿಲ್ಲ. ಇದು ಎಂಥದ್ದು ಹಾಕಿದ್ದೆ? ಇದು ಟೀ ಸೊಪ್ಪು. ಸೊಪ್ಪು ಟೀ ಸೊಪ್ಪು. ಟೀ ಸೊಪ್ಪು. ಟೀ. ಹಾಂ. ದೀಪಿಗೆ ಹೇಳೋಕ್ಕಲ್ಲ. ಎಷ್ಟೊತ್ತಿಗೆ ಹೇಳ್ತಾವ್ರೋ ಕಣೆ. ನಿನಗೆ ಗೊತ್ತಿಲ್ವಾ? ಇಲ್ಲ. ಓ, ನಿನಗೆ ಗೊತ್ತಿರೋದು ನಮಗೆ ಗೊತ್ತಾ? ಹ್ಞೂ, ನೀವು ತಾನೇ ಅವ್ರ ತಾತ, ನಿಮಗೆ ಗೊತ್ತು. ನಮಗೆ ಕಷ್ಟ, ನಿನಗೆ ಗೊತ್ತು. ಸರಿ, ನಾನಿವಾಗ ವಾಕಿಂಗ್ ಹೋಗಿ ಬರಲ್ಲ, ನಡ್ಕೊಂಡು ಹೋಗಿ ಬರ್ತೀನಿ. ಅಲ್ತವ ಈ ರೋಡಲ್ಲಿ ಹೋದ್ರೆ ಅಲ್ಲಿವರೆಗೂ ಹೋಗ್ಬೋದು. ಅಲ್ಲಲ್ಲ, ತೀರಾ ಹೋಗಿ ಬರ್ತೀನಿ ಫುಲ್ಲು. ಅಲ್ಲೆಲ್ಲ ದೂರ ಯಾಕೆ ಹೋಗ್ತೀಯ? ಇವತ್ತು ನಾಳೆ ಹೋದ್ರೆ ಅಂತ ಇವತ್ತು ಹತ್ತದಲ್ಲೇ ಸರಿ ಬಾ. ಹೌದಾ? ಮೈಸೂರಲ್ಲಿ ಇರಬೇಕಾದ್ರೆ ಮಾಮಿಯಾರು ಇಲ್ಲಿ ಹೋದ್ರೆ ಸಿಕ್ಕಬಹುದು ಅಂತ ನನಗೆ. ಹೌದಾ? ಮೈಸೂರಲ್ಲಿ ಇರಬೇಕಾದ್ರೂ ಇದೇ ಡೈಲಾಗ್. ತುಂಬ ದೂರ ಹೋಗಿ ಬರಬೇಡ, ನಾಳೆ ಹೋಗ್ಬೋದು, ಇವತ್ತು ಸ್ವಲ್ಪ ಇಲ್ಲೇ ಹೋಗ್ಬಾ. ನಾಳೆ ಕೇಳಿದ್ರೆ ತುಂಬ ದೂರ ಹೋಗ್ಬರ್ಬೇಡ, ನಾಡಿದ್ದು ಹೋಗ್ಬೋದು. ಅಯ್ಯೋ, ನನ್ನ ಅಜ್ಜಿ ಅಂದ್ರೂ ಹಿಂಗೆ, ಇವರು ಹಿಂಗೆ. ಮನೆಗೆ ರೀಚ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ, ಊಟ ಮಾಡಿ, ನಿದ್ದೆ ಮಾಡಿ, ಎದ್ದ ಮೇಲೆ ತಾತನ ಜೊತೆ ಹಾಗೇ ಮಾತಾಡ್ತಾ ಕೂತೆ. ಈ ಒಂದು ಕಾನ್ವರ್ಸೇಷನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಬಿಕಾಸ್ ನಿಮಗೆ ನನ್ನ ತಾತನ ಕಾನ್ವರ್ಸೇಷನ್ ತುಂಬಾ ಇಷ್ಟ ಆಗುತ್ತೆ ಅಲ್ವಾ. ಹಾಗೆಯೇ ತಾತನಿಗೆ ನನ್ನ ಹೊಸ ಲ್ಯಾಪ್ಟಾಪ್ನ ತೋರಿಸ್ದೆ. ಇದ್ರ ಜೊತೆಗೆ ಭರತ್ ಆ್ಯಂಡ್ ಮಿನರ್ವಾ ಅವರ ಮದುವೆ ಆಗಿತ್ತು ನೋಡಿ ರೀಸೆಂಟಾಗಿ, ಆ ಒಂದು ಫೋಟೋಸ್ ಕೂಡ ತೋರಿಸ್ತಾ ಇದೆ. ಹಿ ಎಂಜಾಯ್ಡ್ ಇಟ್ ಸೋ ಮಚ್. ಆಲ್ ರೈಟ್, ಊರಿಗೆ ಬಂದು ಮನೆಯವ್ರನ್ನ ಮೀಟ್ ಮಾಡಿ ಖುಷಿ ಆಯಿತು. ತಾತನ ಜೊತೆ ಮಾತಾಡ್ತಾ ಇದ್ದೀನಿ ಸಂಜೆ. ಆ್ಯಂಡ್ ಅಷ್ಟೇ. ಐ ಹೋಪ್ ನಿಮಗೆ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡನ ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್.